ಆ ದೈವಗಳು ಆರಾಧನೆದವರು ಮಾಡುವಂತಹ ಸಂದರ್ಭದಲ್ಲಿ ಮಾತಾಡ್ತಿತ್ತು. ಅದು 10 ವರ್ಷ ಆಯಿತು ನಮ್ಮ ದೈವಾರಾಧನೆ. ಈಗ ನನ್ನ ಶ್ರೀಮಂತ ರಾಜಗಳಿಗೆ ಅವನು ಕಾಯಾರು ಮರದ ಅಡಿಯಲ್ಲಿ ಉದ್ಭವ ಆಗಿ 10 ವರ್ಷ ಆಯಿತು. ನಮ್ಮದೊಂದು ಗುತ್ತಿನ ಮನೆ, ಅಲ್ಲಿ ಜುಮಾದಿ ಬಂಟ ಪರಿವಾರ ಶಕ್ತಿಗಳು ಎಲ್ಲ ಇದೆ, ತುಂಬ ದೈವಗಳಿದೆ. ಇಲ್ಲಿ ದುರ್ಗಾ ಪರಮೇಶ್ವರಿ ಈಚೆ ಕಡೆ, ಅದರ ಮುಂದೆ ಅವರದ್ದು ಕ್ಷೇತ್ರಪಾಲ ಇವು ಭೈರವ. ಈ ಕಡೆ ನಮ್ಮ ಇಡೀ ಮೂಡು ಮನೆಯನ್ನು ಕಾಯುವಂಥ ದೊಡ್ಡ ಅಧಿಕಾರ ಸ್ಥಾನದ ಕುಪ್ಪೆಟ್ಟು ಪಂಜುರ್ಲಿ, ಕಲ್ಲುಟ್ಟಿ ಮಂತ್ರದೇವತೆ ಹಿರಿಯ ಅಂತ, ಕಲ್ಲುಟ್ಟಿ ಪಂಜುರ್ಲಿ ಸತ್ಯದೇವತೆ. ಇವನು ಶ್ರೀಮಂತ ರಾಜಗಳಿಗೆ. ಇದು ಕ್ಷೇತ್ರವನ್ನು ಕಾಯುವುದು, ಇಡೀ ಗ್ರಾಮವನ್ನು ಕಾಯುವಂಥ ಅಧಿಪತಿ. ಸಂಬಂಧಪಟ್ಟಿರಬೇಕು ಅದು. ಆ ಕಥೆಯಲ್ಲಿ ಏನಿದೆ ಅದನ್ನು ಮಾಡಬೇಕು. ಅದನ್ನು ಮೀರಿ ಆ ಚೌಕಟ್ಟಿನಿಂದ ಹೊರಗೆ ಹೋದರೆ ಅದು ವ್ಯತ್ಯಾಸ ಆಗುತ್ತೆ. ಅದು ವ್ಯತ್ಯಾಸ ಆಗಬಾರ್ದು. ಈಗ ದೈವಾರಾಧನೆಗೆ ಅದಕ್ಕೆ ಒಂದು ಚೌಕಟ್ಟಿದೆ. ಯಾವ ರೀತಿ ಮಾಡಬೇಕು, ಏನು ಕತೆ, ಏನು ಸಂಗತಿ, ಎಲ್ಲಿಂದ ಎಲ್ಲಿಗೆ. ಈಗ ನೋಡಿ, ದೈವಾರಾಧನೆಯಿಂದ ಭಂಡಾರ ಕೆಳಗೆ ಇಳಿದು ಅಲ್ಲಿಂದ ದೇವಗಳಿಗೆ ಒಂದು ಎಣ್ಣೆ ಬೂಲ್ಯವನ್ನು ಕೊಟ್ಟು ಗಗ್ಗಾರ ಇಡುವಂಥ ಸಂದರ್ಭ, ಅಣಿಯೇರುವಂಥ ಸಂದರ್ಭ, ಮಾತನಾಡುವಂಥ ಸಂದರ್ಭ, ಅದಕ್ಕೆಲ್ಲ ಕ್ರಮ ಇದೆ ಅಮ್ಮ. ಅದೇ ಥರ ನಮ್ಮ ತುಳುನಾಡಿನಲ್ಲಿ ಅದೇ ಥರ ಹೋಗಬೇಕು ಅಂತ ಆಸೆ. ಅದೇ ಮತ್ತು ಏನು ಚಿಕ್ಕ ಏನಾದರೂ ಎಲ್ಲಿ ಕಡೆ ಆದರೂ ತಪ್ಪಿದ್ರೆ ಸಹ, ಈಗ ಟ್ಯಾಬ್ಲೋದಲ್ಲೆಲ್ಲ ಇದು ಮಾಡ್ತಾರೆ, ಅದಕ್ಕೊಂದು ಹೊತ್ತು ಅಂತ ಇದೆ ಅಮ್ಮ. ಅದಕ್ಕೊಂದು ಸರಿಯಾಗ್ತದೆ, ಇದು ಎಲ್ಲ ಸರಿಯಾಗ್ತದೆ. ಮುಂಚೆ ಹೇಗಿದ್ದ ನಮ್ಮ ತುಳುನಾಡು ಈಗ ಹೇಗೆ ಆಯಿತು, ಹೇಗೆ ಆಯಿತು. ಸಮಯ ಇದೆ ಅದಕ್ಕೆ. ದೇವರು ಈಗ ನೋಡಿ, ಮುಂಚೆ ನಮ್ಮ ಹಿರಿಯವರೆಲ್ಲ ಈ ತೋಡಿನ ನೀರು, ಒಂದು ಒಂದು ಕಾಡಿನ ಒಂದು ಹೂ, ಒಂದು ಈ ಬಟ್ಟೆಯನ್ನು ತೆಗೆದು ಅದಕ್ಕೆ ಒಂದು ಎಣ್ಣೆಯನ್ನು ಹಾಕಿ ಆ ಎಲ್ಲಿ ಚಿಕ್ಕ ತಿಪಿಲದಲ್ಲಿ ಇಟ್ಟು ಪೂಜೆ ಮಾಡಿದ್ರು. ಆಗ ಆ ದೇವರು, ಅಷ್ಟು ಚಿಕ್ಕ ಭಕ್ತಿಯಲ್ಲಿ ಪ್ರಾರ್ಥನೆ ಮಾಡಿದ ದೇವರು, ಆ ದೈವಗಳು ಆರಾಧನೆದವರು ಮಾಡುವಂತಹ ಸಂದರ್ಭದಲ್ಲಿ ಮಾತಾಡ್ತಿತ್ತು. ಅದು ಈಗ ಸಹ ಇದೆ, ಇಲ್ಲ ಅಂತ ಇಲ್ಲ. ಕೆಲವು ಕ್ಷೇತ್ರದಲ್ಲಿ ಯಾವ ಕ್ರಮದಲ್ಲಿ ಮಾಡ್ತಾರೆ ಅದೇ ಕ್ರಮದಲ್ಲಿ ಮಾಡ್ತಾರೆ. ಕೆಲವು ಕ್ಷೇತ್ರದಲ್ಲಿ ಪವರ್ ಇದೆ, ದೇವಸ್ಥಾನದಲ್ಲಿ ಪವರ್ ಇದೆ. ಆರಾಧನೆ ಮಾಡುವವರು ಒಳ್ಳೆದಿದ್ದಾರೆ, ಪೂಜೆ ಮಾಡುವವರು ಒಳ್ಳೆದಿದ್ದಾರೆ, ಎಲ್ಲ ಒಳ್ಳೆದಿದೆ. ಈಗ ಸ್ವಲ್ಪ ಚಿಕ್ಕ ಆಚೆ ಈಚೆ ಆಗುವುದೆಲ್ಲ ಸರಿಯಾಗುತ್ತದೆ. ಅದಕ್ಕೂ ಭಗವಂತನ ಕೈಯಲ್ಲಿರುವುದು, ಅದನ್ನು ಸರಿ ಮಾಡಿಕೊಂಡು ಹೋಗ್ತಾನೆ, ಅದು ಅಷ್ಟೇ. ತುಳು ಚಿತ್ರರಂಗದ ಭವಿಷ್ಯ ನಿಮ್ಮ ದೃಷ್ಟಿಯಲ್ಲಿ ಹೇಗಿದೆ ಈಗ? ಖಂಡಿತವಾಗಲೂ ತುಳು ರಂಗಭೂಮಿಯ ಒಂದು ಅದೇ ನಟನೆ, ಅಭಿಮಾನಿ ನಟರು, ಅಭಿಮಾನಿಗಳು ಯಾವತ್ತೂ ಸುಳ್ಳಾಗುವುದಿಲ್ಲ. ಒಂದು ಕಲಾವಿದನಿಗೆ ಹೆಸರು ಬರಬೇಕಾದ್ರೆ, ಕಲಾವಿದ ವೇದಿಕೆಯಲ್ಲಿಟ್ಟು 4 ಜನ ಪರಿಚಯ ಮಾಡಬೇಕಾದ್ರೆ ಕಲಾಭಿಮಾನಿಗಳು ಬೇಕು. ಅವರು ಹಣ ಕೊಡುವುದು ಬೇಡ, ದುಡ್ಡು ಏನು ಕೊಡುವುದು ಬೇಡ, ಅವರದು ಕರತಟ್ಟಿ ಅವರೊಂದು ಆರಾಧಿಸ್ತಾರಲ್ಲ, ಅದೇ ದೇವರ ಅನುಗ್ರಹ ನಮಗೆ. ಹಾಗೆ ತುಳು ರಂಗಭೂಮಿಯಲ್ಲಿ ನಾಟಕ ರಂಗ ಆಗಲಿ, ಇನ್ನು ಎಷ್ಟೇ ವರ್ಷ ಅಂತಲ್ಲ, ನಾವು ಮುಂಚೆ ಚಿಕ್ಕ ಇರುವಾಗ ನೋಡಿದ್ದು ಹೇಗೆದ್ದದ್ದು ನಾಟಕ ರಂಗ, ಸಿನಿಮಾ ರಂಗ ಹೇಗೆ ಬೆಳವಣಿಗೆ ಆಯಿತು. ಬೆಳವಣಿಗೆ ಹಾಗೆ ಸಹ ಇನ್ನೂ ಆಗಲಿಕ್ಕಿದೆ. ಎಲ್ಲ ಉತ್ಸವ ಎಲ್ಲರಿಗಿದೆ, ಪಾತ್ರ ಮಾಡುವಂಥ ಎಲ್ಲರಿಗಿದೆ. ಅಂಥದ್ದು ಉತ್ಸವ ಇನ್ನೂ ಸಹ ಬರ್ತದೆ. ಇನ್ನೂ ಸಹ ನಮ್ಮ ಚಿಕ್ಕ ಈಗ ನಮ್ಮ ಇನ್ನು ಮಕ್ಕಳಿಗಿದ್ದಾರೆ, ಅವರೆಲ್ಲ ಬರ್ತದೆ. ಅದು ಉಳಿಸಬೇಕು, ಬೆಳೆಯಬೇಕು. ಯಕ್ಷಗಾನ ಉಳಿಬೇಕು, ನಾಟಕ ರಂಗ ಉಳಿಬೇಕು, ದೈವಾರಾಧನೆ ಉಳಿಬೇಕು, ಅಷ್ಟೇ ಆಸೆ ನನಗೆ. ತುಳು ಚಿತ್ರರಂಗದಿಂದ ಕನ್ನಡಕ್ಕೆ ಹೆಜ್ಜೆ, ಈ ಪಯಣ ಹೇಗಿತ್ತು ನಿಮ್ಮದು? ಕನ್ನಡದಲ್ಲಿ ಒಂದು ಸಿನಿಮಾದಲ್ಲಿ ನಾನು ಮಾಡಿದ್ದೇನೆ, ಚಲ್ಲಾಪಿಲ್ಲಿಯಲ್ಲಿ ಮಾಡಿದ್ದೇನೆ ಎಲ್ಲ. ಮತ್ತೆ ನಾನು ಇದು ತುಳುವಿನಲ್ಲಿಯೇ ಮಾಡಿದ್ದು. ಯಾಕೆಂದರೆ ಕನ್ನಡ ಮಾಡಬೇಕಾದ್ರೆ ನಾನು ಬೆಂಗಳೂರಿಗೆ ಹೋಗಬೇಕು, ಹಾಸನಕ್ಕೆ ಹೋಗಬೇಕು, ಎಂತ ತುಂಬ ಇದು ಸಿನಿಮಾ ಎಲ್ಲ ಬಿಟ್ಟೆ ನಾನು. ಯಾಕೆಂದರೆ ಈ ಮುಂಚೆಯಿಂದಲೂ ನಮಗೆ ಸಾಧಾರಣ ಇಲ್ಲಿಗೆ ಬಂದು 10 ವರ್ಷ ಆಯಿತು ನಮ್ಮ ದೈವಾರಾಧನೆ. ಈಗ ನನ್ನ ಶ್ರೀಮಂತ ರಾಜಗಳಿಗೆ ಅವನು ಕಾಯಾರು ಮರದ ಅಡಿಯಲ್ಲಿ ಉದ್ಭವ ಆಗಿ 10 ವರ್ಷ ಆಯಿತು. 10 ವರ್ಷದಲ್ಲಿ ಗುಳಿಗ ಕೋಲ ಮಾಡಿದ್ದು 100ನೇ ಕೋಲ. ಇದು ಮೊನ್ನೆ ಆದದ್ದು 100ನೇ ಕೋಲ. ಸಾಧಾರಣ ತುಂಬ ಜನ ಬಂದಿದ್ದರು ಅದನ್ನು ನೋಡಲಿಕ್ಕೆ. ಅದು ವಿಶೇಷವೇ, ಅದೇ ಕೋಲವೇ ವಿಶೇಷ. ನನಗೆ ಆ ಕೋಲ ನೋಡುವಾಗ ಮುಂಚೆದ್ದು ಹಿರಿಯವರು ಮಾಡಿದಂಥ ಕೋಲದಾಗೆ ಆಗಿದೆ. ಅದು ಆ ಕ್ರಮದಲ್ಲಿ, ಆ ಶ್ರದ್ಧೆಯಲ್ಲಿ ಅದು ಹಾಗೆ ಆಗಿದೆ. ಹಾಗಾಗಿ ಈಗ ನನ್ನ ದೈವಾರಾಧನೆ ಇದರಲ್ಲಿ ಒಂದು 10 ವರ್ಷದಲ್ಲಿ 100ನೇ ಕೋಲೋತ್ಸವ ಆಯಿತು. ತುಂಬ ಕ್ಷೇತ್ರ ಅಂತ ಮಾಡಿದ್ದೇನೆ.
ಎಲ್ಲ ಕಡೆಯವರು, ಬ್ಯಾಂಗ್ಳೂರು, ಮೈಸೂರು, ದುಬೈ, ಮಸ್ಕತ್, ಬ್ಯಾರಿನ್, ಕತಾರ್, ಕುವೇಟ್, ನಮ್ಮ ಮಂಗಳೂರಿನವರು, ಆಚೆ ಘಟ್ಟದ ಸೈಡಿನವರು, ಬ್ಯಾಂಗ್ಳೂರಿನವರು, ಮೈಸೂರಿನವರು ಎಲ್ಲ ಬರ್ತಾರೆ. ಮಡಿಕೇರಿ, ಕೊಡಗು, ಕಾಸರಗೋಡು, ಉಡುಪಿ, ಕುಂದಾಪುರ, ಗಂಗೊಳ್ಳಿ ಎಲ್ಲ ಬರ್ತಾರೆ. ಬಂದು ಮಾತ್ರ 5 ಗಂಟೆಗೆ ಕೂತ್ಕೊಳ್ತಾರೆ, 6 ಗಂಟೆಗೆ ಕೂತ್ಕೊಳ್ತಾರೆ. ನನಗೆ ಎಲ್ಲಿಗೆ ಸಹ ಹೋಗ್ಲಿಕ್ಕಿಲ್ಲ. ಯಾಕೆಂದರೆ ಬಂದಂಥ ಭಕ್ತರು ಅವರು ಜ್ವಾಲಿಯಲ್ಲಿ ಬರುವುದಲ್ಲ, ಕಷ್ಟ ಇಟ್ಕೊಂಡು ಬರುವುದು ನಮ್ಮ ಕ್ಷೇತ್ರಕ್ಕೆ, ಅವರ ದುಃಖ ಇಟ್ಕೊಂಡು ಬರುವುದು. ಅವರನ್ನು ಎಲ್ಲರನ್ನು ನಾನು ಇಲ್ಲಿ ಗಂಧ ಪ್ರಸಾದವನ್ನು ಕೊಟ್ಟು ಅವರನ್ನೆಲ್ಲ ನಗು ನಗುತ್ತಾ ಹೋಗುವ ಹಾಗೆ ಮಾಡ್ತೇನೆ ನಾನು. ಅದು ದೇವರ ದಯದಿಂದ. ಯಾಕೆಂದರೆ ಈ ಶ್ರೀಮಂತ ರಾಜಗುಡಿಗನ ಕ್ಷೇತ್ರದಲ್ಲಿ ದಿನಕ್ಕೆ 6-7 ಕೆಲಸ ಆಗುವಂಥ ಕ್ಷೇತ್ರ. ಇನ್ನೂ ಸಹ ಇಲ್ಲಿಗ 100 ಕೋಲ ಆಯಿತು. ಇನ್ನು 22 ವರ್ಷ 5 ತಿಂಗಳಿದ್ದು ಕೋಲ ಬುಕ್ಕಿಂಗ್ ಇದೆ. ಎಷ್ಟು ಕೋಲ ಸಹ ಇದೆ, ನಾನು ತಗೊಳ್ಳೋದಾದ್ರೆ ಎಷ್ಟು ಸಹ ಕೋಲ ಇದೆ. ಯಾಕೆಂದರೆ ಅದು ಎಲ್ಲ ಚಿಕ್ಕ ಚಿಕ್ಕ ಕೆಲಸ ಆದದ್ದಲ್ಲ. ಯಾಕೆಂದರೆ ನಾನು ಕ್ಷೇತ್ರದಲ್ಲಿ ಯಾರ ಹತ್ರ ಸಹ ಇಷ್ಟರವರೆಗೂ ಏನು ಕೇಳಲಿಲ್ಲ. ಅವರಾಗಿ ನನ್ನ ಈ ಕೆಲಸ ಆಗ್ತಾಯಿದ್ರೆ ನಾನೊಂದು ಕೋಲ ಕೊಡ್ತೇನೆ, ಇದು ಕೊಡ್ತೇನೆ, ಅದು ಕೊಡ್ತೇನೆ. ಯಾಕೆಂದರೆ ಈ ಕ್ಷೇತ್ರದಲ್ಲಿ ಬೇರೆ ವಿಷಯ ಇಲ್ಲ, ಈ ಕ್ಷೇತ್ರದಲ್ಲಿ ದಾನ ಧರ್ಮ. 10 ವರ್ಷದಲ್ಲಿ ನಾನು ಎಷ್ಟು ಕಣ್ಣು ಕಾಣದವರಿಗೆ, ಬಾಯಿ ಬರದವರಿಗೆ, ಅನಾಥರಿಗೆ, ಪಾಪದ ಬಡ ಕುಟುಂಬದವರಿಗೆ ಎಲ್ಲರಿಗೆ ನಾನು ಅನುದಾನ ಕೊಟ್ಟು ಸಹ ಇದು ನಮ್ಮ ಇದರಲ್ಲಿ ಸಹಾಯ ಮಾಡಿದ್ದೇವೆ. ಅದು ಅಲ್ಲದೆ ಎಲ್ಲ ಮನೆಗೆ ಸಾಧಾರಣ ಒಂದು 300 ಮನೆಗೆ ನಾನು 10 ವರ್ಷದಲ್ಲಿ ಅಕ್ಕಿ ಎಲ್ಲ ಕೊಡ್ತಾ ಇದ್ದೇನೆ. ಎಲ್ಲರ ಮನೆಗೆ 5-5 kg ಅಕ್ಕಿ ಕಾರ್ಯಕ್ರಮ ಮಾಡಿ. ಯಾಕೆಂದರೆ ಮೊನ್ನೆ 10 ವರ್ಷದಲ್ಲಿ 45 ಜನ ಇಲ್ಲಿ ಕೋಲ ಕಟ್ಟಿದ್ರು, ಅವರಿಗೆಲ್ಲ ಸನ್ಮಾನ ಮಾಡಿದ್ದೇನೆ. ಆ ಒಂದು ಕಣ್ಣು ಕಾಣದ ಮಗುವಿಗೆ, ಅದು ಕೊರಗಜ್ಜನ ಪದ್ಯ ಹೇಳಿದವರಿಗೆ, ಅವರಿಗೆ ಬಂಗಾರ ಹಾಕಿ ನಾನು ಸನ್ಮಾನ ಮಾಡಿದವನು. ಮತ್ತು ಈ ಕೊರೋನಾದ ಹೊತ್ತಿನಲ್ಲಿ ಸಾಧಾರಣ ಒಂದು 2018 ಮನೆಗೆ ನಾನು ಕಿಟ್ಟು ಕೊಟ್ಟಿದ್ದೇನೆ. 2018 ಸರಿ. ಅತ್ಯುತ್ತಮ ಕೆಲಸಗಳನ್ನೇ ಮಾಡ್ತಾ ಇದ್ದಾರೆ. ಮತ್ತೊಂದು ವಿಚಾರ, 2000 ಈ 10 ವರ್ಷಗಳಲ್ಲಿ ನೀವು ದೈವಾರಾಧನೆಯ ಒಂದು ಇದರಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡವರು. 10 ವರ್ಷದ ಮುಂಚೆ ಸತೀಶ್ ಬಂದಲೆಯವರನ್ನು ನೋಡುವುದಕ್ಕೂ 10 ವರ್ಷದ ನಂತರ ಸತೀಶ್ ಬಂದಲೆಯವರನ್ನು ನೋಡುವುದಕ್ಕೂ ಏನ್ ವ್ಯತ್ಯಾಸಗಳಿದೆ? 2 ಅವತಾರ ನೋಡಿ, ಸತ್ಯ. 2 ಅವತಾರ, 2 ಅವತಾರ. ರಂಗಭೂಮಿ, ನಾಟಕ ರಂಗ, ಸಿನಿಮಾ ರಂಗ, ದೇವಾರಾಧನೆ. ಈ ನಾನೊಂದು ಇಲ್ಲಿ ದೊಡ್ಡದೊಂದು ನಾಗಮಂಡಲ ಮಾಡಿಸಿದೆ, ಆಮೇಲೆ ಧರ್ಮನೇಮ ಎಲ್ಲ ಮಾಡಿಸಿದೆ. ಆಮೇಲೆ ನನಗೆ ನಾಟಕ ರಂಗಕ್ಕೆ ಹೋಗಲಿಕ್ಕೆ ಆಗಲಿಲ್ಲ, ಜನಸಂಖ್ಯೆ ಜಾಸ್ತಿ ಆಯಿತು. ಬೇಳಿ ಎದ್ದ ಕೂಡಲೇ ನಾನೊಂದು ಕರೆಕ್ಟ್ ಒಂದು 8 ಗಂಟೆಗೆ ನಾನು ಒಳಗೆ ಹೋದರೆ ನನ್ನ ಊಟ ಆಗುವಾಗ 4 ಗಂಟೆ, 5 ಗಂಟೆ, 6 ಗಂಟೆ ಎಲ್ಲ ಆಗ್ತಿತ್ತು, ಸಮಸ್ಯೆ ಆಗ್ತಿತ್ತು. ಹಾಗಾಗಿ ನನಗೆ ಸ್ವಲ್ಪ ಇದಾಯಿತು. ಆದರೆ ಈಗ ನನ್ನನ್ನು 2 ರೀತಿಯಲ್ಲಿ ಸಹ ನೋಡ್ತಾರೆ, ನಾಟಕ ರಂಗದಲ್ಲಿ ಸಹ, ಸಿನಿಮಾ ರಂಗದಲ್ಲಿ ಸಹ, ಇದರಲ್ಲಿ ಸಹ 3 ವಿಷಯದಲ್ಲಿ ನನ್ನನ್ನು ನೋಡ್ತಾರೆ. ಎಲ್ಲಿ ದೇವಸ್ಥಾನಕ್ಕೆ ಎಲ್ಲಿ ಹೋದರೆ ಸಹ 3 ವಿಷಯದಲ್ಲಿ ನೋಡ್ತಾರೆ ನನ್ನನ್ನು. ಅದು ಸಂತೋಷ, ನನ್ನ ತಂದೆ ತಾಯಿಯ ಆಶೀರ್ವಾದ ಅಷ್ಟೇ. ಸತೀಶ್ ಬಂದಲೆ ಅವರನ್ನ ನಾವು ಹೆಚ್ಚಾಗಿ ಕಂಡದ್ದು, ನಾನು ನಿಮ್ಮನ್ನ ಈ ಹಿಂದೆ ಕೂಡ ನಾನು ಸಂದರ್ಶನ ಮಾಡಿದ್ದೆ ನನ್ನ ಒಂದು ವಾಹಿನಿಯಲ್ಲಿ. ಸೊ ತುಂಬಾ ಸಂತೋಷದ ವಿಚಾರ ಅಂದ್ರೆ ಬಹಳ ಆತ್ಮೀಯತೆಯಿಂದ ಅವರು ನಮ್ಗೆ ಗೌರವ ಕೊಟ್ಟು ಮಾತಾಡೋದು. ಇಂತಹ ಸತೀಶ್ ಬಂದಲೆ ಅವರು ಇನ್ನು ಮುಂದಕ್ಕೂ ನಾವು ಪರದೆ ಮೇಲೆ ನೋಡುವಂತಹ ಅವಕಾಶವಿದೆಯಾ? ಇದೆ, ಖಂಡಿತವಾಗ್ಲೂ ಇದೆ. ಹೆಚ್ಚು ಮಾಡಲಿಕ್ಕೆ ಆಗೋದಿಲ್ಲ, ನೋಡಬೇಕು. 1, 2 ಹೀಗೆ 3 ಪಾತ್ರದಲ್ಲಿ ಮಾಡಬೇಕು. ಯಾಕೆಂದರೆ ನಾನು ಅಹಂಕಾರದಲ್ಲಿ ಹೇಳುವುದಲ್ಲ, ನನ್ನ ಪರಿಸ್ಥಿತಿ ಹಾಗೆ ಇದೆ. ಈಗ ನೀವೇ ನೋಡಿದ್ದೀರಿ ಎಷ್ಟು ಹೊತ್ತಾಯಿತು ಬಂದು ಕಾಯಲಿಕ್ಕೆ. ಯಾಕೆಂದರೆ ಕಷ್ಟದಲ್ಲಿ ಬಂದಂಥ ಭಕ್ತರನ್ನು ನಾನು ಕಾಯಿಸುವುದಿಲ್ಲ. ಹಾಗಾಗಿ ನಾನು ಅವರಿಗೆಲ್ಲ ಪ್ರೇರಣೆ ಕೊಟ್ಟು, ಅವರಿಗೆ ಗಂಧ ಪ್ರಸಾದವನ್ನು ಕೊಟ್ಟು ನನ್ನ ಮತ್ತೆ ಕೆಲಸ. ಯಾಕೆಂದರೆ ಯಾರು ನಮ್ಮ ಕ್ಷೇತ್ರದಿಂದ ಯಾರು ಸಹ ದುಃಖದಲ್ಲಿ ಹೋಗಬಾರ್ದು, ಬೇಸರ ಮಾಡಬಾರ್ದು. ನಾವು ಇಷ್ಟರವರೆಗೂ ಯಾರಿಗೂ ಅನ್ಯಾಯ ಮಾಡಲಿಲ್ಲ, ಬೇಸರ ಮಾಡಲಿಲ್ಲ, ಎಲ್ಲ ದಾನ ಧರ್ಮ ಎಲ್ಲ ಮಾಡಿದಂಥ ಕೈ. ಯಾಕೆಂದರೆ ನನ್ನ ತಾಯಿ ಮಾಡ್ತಿದ್ರು, ಈಗ ನಾನು ಮಾಡ್ತಾಯಿದ್ದೆ, ಅದು ಸಂತೋಷ. ಅದು ಅವರದ ತಂದೆ ತಾಯಿಯವರದ ಆಶೀರ್ವಾದ ಖಂಡಿತವಾಗಲೂ ಇದೆ. ಹಾಗಾಗಿ ನಾನು ಒಂದೇ ಪ್ರೇರಣೆ, ದೇವರು ನನಗೆ ಇನ್ನೂ ಸಹ ಆ ಭಗವಂತ ನನಗೆ ಶಕ್ತಿ ಅಂತ ಕೊಟ್ಟರೆ ಇನ್ನೂ ಸಹ ದಾನ ಧರ್ಮ ಖಂಡಿತವಾಗ್ಲೂ ಮಾಡ್ತೇನೆ, ದೈವಾರಾಧನೆ ಖಂಡಿತವಾಗ್ಲೂ ಮಾಡ್ತೇನೆ, ಸಿನಿಮಾದಲ್ಲಿ ಸಹ ಖಂಡಿತವಾಗ್ಲೂ ಮಾಡ್ತೇನೆ.
ಖಂಡಿತ. ಸೊ ಇನ್ನೊಂದು ವಿಚಾರ ಕೇಳೋದಾದ್ರೆ, ಸತೀಶ್ ಪಂಜಲಿ ಅವರ ಈ ಒಂದು ಇಷ್ಟೊಂದು ಪ್ರಗತಿಗೆ ಕಾರಣ ಅಂತ ಹೇಳೋದಾದ್ರೆ ಅವರ ತುಂಬು ಸಂಸಾರ ಅಂತ ಹೇಳ್ಬೋದು. ಅವರ ತುಂಬು ಸಂಸಾರದಲ್ಲಿ ನೀವು ಒಬ್ರು ಮೊದಲ ಮಗ ಆಗಿದ್ದೀರಾ ನಿಮ್ಮ ತಂದೆ ತಾಯಿಗಳಿಗೆ. ಅವರ ಬಗ್ಗೆ, ನಿಮ್ಮ ಸಾಂಸಾರಿಕ ಜೀವನದ ಬಗ್ಗೆ ತಿಳಿಸೋದಾದ್ರೆ ಯಾವ ರೀತಿ ನಿಮ್ಗೆ ಪ್ರೋತ್ಸಾಹ ಇದೆ? ನಾವೊಂದು ರೈತರು ಅಂತ ಹೇಳ್ಬೋದು, ಬೇಸಾಯರು ಅಂತ ಹೇಳ್ಬೋದು. ತಂದೆಗೆ ಚಿಕ್ಕ ಒಂದು ಉದ್ಯೋಗ ಇತ್ತು ESIಯಲ್ಲಿ. ಅವರು ನಮ್ಮನ್ನು ದುಡ್ದು 3 ಮಂದಿ ಸಾಕ್ತಾ ಇದ್ರು. ನಾವು ಒಂದೇ ಕಡೆಯಲ್ಲಿ, ಯಾಕೆಂದರೆ ಒಂದೇ ಮನೆಯಲ್ಲಿದ್ದವರು. ಸಾಧಾರಣ ಒಂದು 20, 25, 30 ಜನ ಇದ್ದ ಮನೆ, ದೊಡ್ಡ ಕುಟುಂಬ, ದೊಡ್ಡ ತರವಾಡದು. ಕಷ್ಟ ಆಗ, ಭಾರೀ ಕಷ್ಟ. ನಾವೇ ದುಡಿಬೇಕು, ಗದ್ದೆಯಲ್ಲಿ ದುಡಿಬೇಕು. ನಾನು ಗದ್ದೆಯಲ್ಲಿ ಕೆಲಸ ಮಾಡಿದ್ದೇನೆ. ತೆಂಗಿನ ಮರಕ್ಕೆ ಹೋಗ್ತಿದ್ದೆ, ತಾಳೆ ಮರಕ್ಕೆ ಹೋಗ್ತಿದ್ದೆ, ಎಲ್ಲ ಕೆಲಸ ಮಾಡಿದ್ದೇನೆ ನಾನು, ಇಲ್ಲ ಅಂತಿಲ್ಲ. ನಾವು 3 ಗಂಡು ಮಕ್ಕಳು. ಯಾಕೆಂದರೆ ನನ್ನ ತಾಯಿಗೆ ಆಧಾರ ಅಂತ ನಾನೇ. ನಮ್ಮ ತಂದೆ ದೇವಿ ಇದ್ದು ಪಾತ್ರಿ. ಹಾಗೆ ತಾಯಿಗೆ ತಿಂಗಳಿದ್ದೊಂದು ಇದಾಗುವಾಗ ಅವರು ಮನೆಗೆ ಬರಲಿಕ್ಕಿಲ್ಲ. ಆಗ ಅನ್ನ ಬೇಯಿಸುವುದು, ಅಡಿಗೆ ಮಾಡುವುದು, ಅಡಿಗೆ ಅರಿಯುವುದು ಎಲ್ಲ ನಾನೇ ಮಾಡ್ತಿದ್ದೆ. ಅದು ಎಲ್ಲ ಹೆಣ್ಮಕ್ಳು ಎಂಥ ಕೆಲಸ ಅಡಿಗೆ ಕೋಣೆಯಲ್ಲಿ ಮಾಡ್ತಾರೆ ಅದೆಲ್ಲ ನಾನು ಮಾಡಿದ್ದೆ. ಅದು ನನಗೆ ತಾಯಿ ಕಲಿಸಿದ್ದೆ. ನನಗೆ ಏನಿಲ್ಲ, ಅವರದ್ದು ಆಶೀರ್ವಾದ ಇತ್ತು. ಯಾಕೆಂದರೆ ಅವರಿಗೆ ಏನೋ ಆದರೆ ಅವರದ್ದು ಸೀರೆಯನ್ನು ಸಹ ನಾನು ಒಗೆದಿದ್ದೇನೆ. ಎಲ್ಲ ಅವರದ್ದು ವಸ್ತ್ರ ಎಲ್ಲ ತಂದೆ ತಾಯಿ ಅವರದ್ದೆಲ್ಲ. ಯಾಕೆಂದರೆ ನಮಗೆ ಹಾಗೆ ಕಲಿಸಿದ್ದಾರೆ. ಹಾಗಾಗಿ ನಮಗೆ ದೇವರದ್ದು ದಾನ ಧರ್ಮ ಮಾಡುವಂಥ ಯೋಗ ನನಗೆ ಬಂತು ಅಷ್ಟೇ. ಯಾಕೆಂದರೆ ನಮ್ಮ ಜೀವನದಲ್ಲಿ ನಮಗೆ 3 ಅಣ್ಣ ತಮ್ಮಂದಿರು, ನಾವು ಎಲ್ಲ 3 ಜನ ಇದ್ದೇವೆ. ಈಗಿನ ಇದರಲ್ಲಿ ನನ್ನ ತಮ್ಮ ಎರಡನೇ ತಮ್ಮ ದೇವಿ ಆರಾಧನೆ ಮಾಡ್ತಿದ್ದಾನೆ, ಮತ್ತೊಂದು ತಮ್ಮ ಉದ್ಯೋಗ ಮಾಡ್ತಾ ಇದ್ದಾನೆ. ನಮ್ಮ ತಂದೆಗಿಂತ ತಾಯಿ ಮೊದಲು ನಾನು ರಂಗಭೂಮಿಯಲ್ಲಿ ನಾಟಕ ರಂಗಕ್ಕೆ ಹೋಗುವಾಗ ತೀರ್ಕೊಂಡು ಬಿಟ್ಟರು. ಆಮೇಲೆ ತಂದೆ ತೀರ್ಕೊಂಡು ಬಿಟ್ಟರು. ಆಮೇಲೆ ನನ್ನ ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಬಂತು. ಹಿರಿಯವರಾಗಿ ನಾನೇ ತಂದೆ ನಾನೇ ತಾಯಿಯಾಗಿ ಇದ್ದೆ. ಈಗ ಅವರದು ನಮ್ಮದು ಬೇರೆ ಮನೆ, ಅಲ್ಲಿದ್ದು ತಾಯಿ ಮನೆಯಲ್ಲಿದ್ದಾರೆ ಅವರಿಬ್ಬರು ಸಹ. ನಾನೊಂದು ಬೇರೆ ಗುಳಿಗನ ಹಿಂಬದಿಯಲ್ಲಿ ನಮ್ಮದೊಂದು ಜಾಗ ಇತ್ತು. ನಾನು ದಾನ ಧರ್ಮ ಮಾಡಿದ್ದಕ್ಕೆ ಗುಳಿಗ ಕೊಟ್ಟಂಥ ಬಹುಮಾನ ಅಂತ ಹೇಳ್ಬೋದು. ಇದು ಒಂದು ಮನೆ. ಅವನು ಮೊನ್ನೆ ಸಹ ಬಂದು ನಮಗೆ ದೈವ ಹೇಳಿದ್ದಷ್ಟೇ, ನಿನಗೆ ಕೊಟ್ಟಂಥ ಬಹುಮಾನ, ನೀನು ಮಾಡಿದಂಥ ನನ್ನ ಕ್ಷೇತ್ರದಲ್ಲಿ ಮಾಡಿದಂತಹ ದಾನ ಧರ್ಮಕ್ಕೆ ನಾನು ಕೊಡುವಂಥ ನಿನಗೆ ಬಹುಮಾನ ಇದು. ಇಲ್ಲಿ ನೀನು ಮಾತ್ರ ಅಲ್ಲ, ನಾನು ಸಹ ಇದ್ದೇನೆ. ನೀನು ಮತ್ತು ನಿನ್ನ ಹೆಂಡತಿ ಮಾತ್ರ ಇರುವುದಲ್ಲ, ನಾನು ಸಹ ಇದ್ದೇನೆ. ನಾವು 3 ಇದ್ದೇವೆ ಇದರಲ್ಲಿ ಅಂತ ಹೇಳಿದ. ಅದು ಸಂತೋಷ. ಹಾಗೆ ಎಲ್ಲ ಕೆಲಸ ಆಯಿತು ನನಗೆ. ದೈವಾರಾಧನದಲ್ಲಿ ದೇವರು ಮತ್ತು ದೈವ ಎಂತ ಹೇಳಿದ್ದಾರೆ, ನನ್ನ ಕೈಯಲ್ಲಿ ಏನು ಮಾಡಿಸಿದ್ದಾರೆ ಎಲ್ಲ ಆಯಿತು. ಇನ್ನು ಒಂದು ಸಂತಾನ ಭಾಗ್ಯ. ನಾನು ಕೈಯಲ್ಲಿ ಕೊಟ್ಟಂಥ ಪ್ರಸಾದದಲ್ಲಿ ಸಾವಿರ ಲಕ್ಷ ಜನಕ್ಕೆ ಸಂತಾನ ಭಾಗ್ಯ ಆಗಿದೆ. ಇನ್ನೊಂದು ಆಸೆ ಇದೆ, ಈ ವರ್ಷ ಅಲ್ಲ ಬರುವ ವರ್ಷದೊಳಗೆ ನಮಗೆ ಸಂತಾನ ಭಾಗ್ಯ ಗುಳಿಗ ಮತ್ತೆ ನಮ್ಮ ದುರ್ಗಾ ಪರಮೇಶ್ವರಮ್ಮ ಕುಪ್ಪೆಟ್ಟು ಪಂಜುರ್ಲಿ ಕೊಡ್ತಾರಂತ ನಂಬಿಕೆ ಇದೆ ಅಷ್ಟೇ. ಒಂದು ಕ್ಷೇತ್ರದ ಬಗ್ಗೆ ಕೇಳೋದಾದ್ರೆ, ಇಲ್ಲಿ ಗುಳಿಗ ಪ್ರಧಾನವಾಗಿದ್ದು ಶ್ರೀಮಂತ ರಾಜಗುಳಿಗರಾಗಿದ್ದು ಬೇರೆ ಪರಿವಾರ ದೈವಗಳಾಗಿ ಇದೆ. ನಾಗದೇವರಿದೆ, ನಾಗ ಬ್ರಹ್ಮ ಯಕ್ಷಿ ಅಂತ ಇದೆ. ಆಮೇಲೆ ನಮ್ಮದೊಂದು ಗುತ್ತಿನ ಮನೆ, ಅಲ್ಲಿ ಜುಮಾದಿ ಬಂಟ ಪರಿವಾರ ಶಕ್ತಿಗಳು ಎಲ್ಲ ಇದೆ, ತುಂಬ ದೈವಗಳಿದೆ. ಈ ಮೇಲೆ ದುರ್ಗಾ ಪರಮೇಶ್ವರಿ ಈಚೆ ಕಡೆ, ಅದರ ಮುಂದೆ ಅವರದ್ದು ಕ್ಷೇತ್ರಪಾಲ ಇವು ಭೈರವ. ಈ ಕಡೆ ನಮ್ಮ ಇಡೀ 3 ಮನೆಯನ್ನು ಕಾಯುವಂಥ ದೊಡ್ಡ ಅಧಿಕಾರ ಸ್ಥಾನದ ಕುಪ್ಪೆಟ್ಟು ಪಂಜುರ್ಲಿ, ಕಲ್ಲುಟ್ಟಿ ಮಂತ್ರದೇವತೆ ಹಿರಿಯ ಅಂತ, ಕಲ್ಲುಟ್ಟಿ ಪಂಜುರ್ಲಿ ಸತ್ಯದೇವತೆ. ಇವನು ಶ್ರೀಮಂತ ರಾಜಗುಳಿಗ. ಇದು ಕ್ಷೇತ್ರವನ್ನು ಕಾಯುವುದು, ಇಡೀ ಗ್ರಾಮವನ್ನು ಕಾಯುವಂಥ ಅಧಿಪತಿ. ಇಡೀ ಗ್ರಾಮವನ್ನು ಏನು ಕಷ್ಟ ಬಂದರೆ ಸಹ, ಏನು ಮದುವೆದು ವಿಷಯ ಸಹ, ಏನು ಮನೆಯದ್ದು ವಿಷಯ ಸಹ ಬಂದು ಕೇಳಿ ಇಲ್ಲಿ ಹೂವು ಹಣ್ಣು ಎಲ್ಲಕ್ಕೂ ಫಲವನ್ನು ಕೊಟ್ಟು ಇಲ್ಲಿ ಪ್ರಾರ್ಥನೆ ಮಾಡಿ ಮತ್ತೆ ಮುಂದೆ ಹೋಗ್ತಾರೆ. ಅವ್ರದ್ದು ಜಯವೇ ಅದು. ಯಾಕೆಂದರೆ ಅಷ್ಟು ಜೋರು ಸಹ ಇದ್ದಾನೆ, ಪಾಪ ಸಹ ಇದ್ದಾನೆ. ಕೊಡುವವರಿಗೆ ಕೊಟ್ಟು ಸಹ ಗೊತ್ತುಂಟು, ತೆಗೊಳ್ಳು ಸಹ ಗೊತ್ತುಂಟು ಅವನಿಗೆ. ಹಾಗೆ ಇದ್ದಾನೆ. ಆರಾಧನೆ ಹಾಗೇ ಇದೆ. ಯಾಕೆಂದರೆ ಮಂಜುನಾಥ ದೇವರ ಪ್ರಸಾದದಲ್ಲಿ, ಮಂಜುನಾಥ ದೇವರ ನನ್ನ ಕದ್ರಿ ಮಂಜುನಾಥ ದೇವರದ ಪ್ರಸಾದದಲ್ಲಿ ತೀರ್ಥದಲ್ಲಿ ಇಷ್ಟರ ತನಕ ನಾನು ಅಭಿಷೇಕ ಮಾಡಿ ಅವನನ್ನು ಪೂಜೆ ಆರಾಧನೆ ಮಾಡ್ತಿದ್ದೇನೆ ಅಷ್ಟೇ.
ನಿಮ್ಮ ಒಂದು ನಂಬಿಕೆ ಶಕ್ತಿ ಇಡೀ ಪರಿಸರದವರನ್ನ ಕಾಯಿಲಿ, ಬಂದಂತಹ ಭಕ್ತಗಡಿಗಳನ್ನು ಕೂಡ ಕಾಯಿಲಿ ಅನ್ನೋದೇ ನಮ್ಮ ಆಶಯ. ಕೊನೆಯದಾಗಿ 2 ಪ್ರಶ್ನೆಗಳು. ನಾನು ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಾಗ ನನಗೂ ಕೂಡ ಸಂತೃಪ್ತಿಯ ಒಂದು ಭಾವನೆ ಬಂತು. ಅದರ ಜೊತೆಗೆ ನೀವು ಯುವಕರಿಗೆ ನೀಡಿದಂತಹ ಕೆಲವೊಂದು ವಿಚಾರಗಳು, ಯುವಕರ ಬಗೆಗಿನ ಒಂದು ಮಾತುಗಳು ನಾನು ಕೇಳ್ಪಟ್ಟೆ. ನಾನು ಇತ್ತೀಚಿನ ದಿನಗಳಲ್ಲಿ ಅದು ಯುವಕರು ಹಾದಿ ತಪ್ಪುತ್ತಿರುವುದು ಜಾಸ್ತಿ ಆಗ್ತದೆ. ಈ ಬಗ್ಗೆ ಹೇಳೋದಾದ್ರೆ, ನೀವೊಂದು ಹಿರಿ ಸ್ಥಾನದಲ್ಲಿ ಇದ್ರು ಕೂಡ, ಕಲಾವಿದರಾಗಿದ್ರು ಕೂಡ, ಒಂದು ದೈವದ ಒಂದು ವಿಚಾರ ಒಂದಿಗೆ ಇರುವಾಗ ನೀವೇನು ಹೇಳಿ ಇಷ್ಟಪಡ್ತೀರಿ? ಕ್ಷೇತ್ರಕ್ಕೆ ತಂದೆ ತಾಯಿಯ ಒಟ್ಟಿಗೆ ಮಕ್ಕಳನ್ನು ಸಹ ಕರ್ಕೊಂಡು ಬರ್ತಾರೆ. ಆಗ ನಾನೊಂದು ಪ್ರಸಾದ ಕೊಡುವಾಗ ಅವರ ಹತ್ರ ಒಂದೇ ಹೇಳೋದು, ಮಕ್ಕಳಿಗೆ ನಾನೊಂದು ಬುದ್ಧಿವಾದ ಹೇಳ್ತೇನೆ. ಗುಳಿಗನ ಕ್ಷೇತ್ರದ ಕಟ್ಟೆಯ ಒಳಗೆ ನಿಂತು ತಂದೆ ತಾಯಿ ಜನ್ಮ ಕೊಟ್ಟ ದಾತೆದಿ ಅಂತ, ತಂದೆ ತಾಯಿ ಅವರಿಗೆ ನಾವು ನಮ್ಮನ್ನು ಸಾಕಲಿಕ್ಕೆ, ನಮ್ಮನ್ನು ಬೆಳವಣಿಗೆ ಈ ಥರ ತರಲಿಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತ ದೇವರಿಗೆ ಗೊತ್ತು. ಒಂದು ತಾಯಿ ನಮ್ಮಕ್ಕೆ ತಂದೆ ಹತ್ರ ಹೇಳಲಿಕ್ಕೆ ಆಗೋದಿಲ್ಲ, ತಾಯಿ ಹತ್ರ ಹೇಳ್ತೇವೆ ನೋಡಿ, ತಂದೆ ಹತ್ರ 10 ರೂಪಾಯಿ ಕೇಳಿ ಅಂತ. ತಾಯಿ ಕೇಳಿ ಕೊಡೋದು. ತಂದೆ ಮಗನಿಗೆ ಒಂದು ಡ್ರೆಸ್ಸು ತನ್ನಿ, ಈ ವರ್ಷ ಏನು ತರಲಿಲ್ಲ ನೀವು ಅಂತ ಹೇಳಿ ಅವರು ಹಾಕುವುದಿಲ್ಲ ಡ್ರೆಸ್ಸನ್ನು, ಅವರು ಹಾಕಿದ್ದೇ ಹಾಕೋದು. ಆದರೆ ನನ್ನ ಮಗ ಒಂದು ಇಷ್ಟರವರೆಗೂ ಕೇಳಲಿಲ್ಲ, ಅವನು ಇಷ್ಟರವರೆಗೂ ಹೇಳಲಿಲ್ಲ, ಹಾಗಾಗಿ ನನಗೆ ಒಂದು ದುಡಿದು ಕಷ್ಟಪಟ್ಟು ಆ ಹಣವನ್ನು ಉಳಿಸಿ ಒಂದು ತಂದೆ ಒಂದು ವಸ್ತುವನ್ನು ತಂದು ಕೊಡ್ತಾರೆ. ಅದೇ ಒಂದು ಭಾಗ್ಯ ಅದು. ಈಗಿನವರಿಗೆ ಏನಾಗಿದೆ, ಈಗ ಈ ಮೊಬೈಲ್ ಬಂದು ಎಲ್ಲ ವ್ಯತ್ಯಾಸ ಆಗಿದೆ. ಯಾಕೆಂದರೆ ನಾನು ಕ್ಷೇತ್ರದಲ್ಲಿ ಚಿಕ್ಕ ಮಕ್ಕಳಿಗೆ ನೋಡ್ತಿದ್ದೇವೆ, ದೃಷ್ಟಿಬಾಧಕ ಅಂತ ಬಂತು. ತುಂಬ ಜನಕ್ಕೆ ನಾನು ಪ್ರಸಾದ ಕೊಟ್ಟಿದ್ದೇನೆ. ನಾನು ಒಂದೇ ಬುದ್ಧಿ ಹೇಳೋದು, ಈ ಚಿಕ್ಕ ಮಕ್ಕಳಿಗೆ, ಯಾಕೆಂದರೆ ಅವರು ಒಂದು ವಸ್ತುವನ್ನು ನೋಡುವಾಗ ಈಗೇನೆ ನೋಡ್ತಾರೆ, ಈಗೇನೆ. ಇದು ಯಾವಾಗಲೂ ಚಲಾವಣೆ ಆಗಬೇಕು. ಈ ನರಕ್ಕೆ ಸಂಬಂಧಪಟ್ಟಿದೆ ದೃಷ್ಟಿ, ಅದಕ್ಕೆ ಬಾಧಕ ಬರ್ತದೆ ನೋಡಿ. ಮೊನ್ನೆ ಸಹ ಹಾಗೆ ನಾನು ಒಂದು ಕೊಟ್ಟ ಪ್ರಸಾದದಲ್ಲಿ ತುಂಬ ನಾನು ಬುದ್ಧಿ ಹೇಳಿದ್ದೇನೆ, ಮೊಬೈಲ್ ಮಕ್ಕಳಿಗೆ ಕೊಡಬೇಡಿ, ಒಂದು 18 ವರ್ಷ ತನಕ ನೀವು ಕೊಡಬೇಡಿ. ಮೊನ್ನೆ ಒಂದು ಆಪ್ರೇಷನ್ ಆಯಿತು, ಒಂದು ಮಗುವಿದು ಆಪ್ರೇಷನ್ ಆಯಿತು, ಚಿಕ್ಕ ಮಗುವಿತ್ತು. ಮುಂಚೆ ಈ ಕನ್ನಡಕ್ಕೆ ಇಡುವವರನ್ನೆಲ್ಲ ನಾವು ಪ್ರಾಯದವರನ್ನು ನೋಡ್ತಿದ್ದೇವೆ, ಈಗ ಚಿಕ್ಕ ಮಕ್ಕಳಿಂದ ನೋಡ್ತಿದ್ದೇವೆ. ತುಂಬು ಹಿರಿಯವರು 90 ವರ್ಷ 70 ವರ್ಷ 100 ವರ್ಷ ಬದುಕಿದ್ದು ಅವರು ಸಾಯುವಾಗ ಅವರನ್ನು ದೇವರು ಕೊಂಡೋಗುವಾಗ ಅವರನ್ನು ನೋಡಿ ನಾವು ಕಣ್ಣೀರು ತೆಗ್ತೇವೆ. ಈಗ ಪ್ರಾಯದವರು ಚಿಕ್ಕ ಪ್ರಾಯದಲ್ಲಿ 30 ವರ್ಷ 20 ವರ್ಷ 25 ವರ್ಷ ಅವರನ್ನು ನೋಡಿ ಪ್ರಾಯದವರು ಕೂಗುವಾಗೆ ಆಗಿದೆ. ಇದನ್ನೆಲ್ಲ ಸರಿಯಾಗಬೇಕು. ಯಾಕೆಂದರೆ ಈಗಿನ ಹುಡುಗ ಆಗಲಿ ಹುಡುಗಿ ಆಗಲಿ ಭಾರಿ ಜಾಗ್ರತೆಯಲ್ಲಿ ಆಗಬೇಕು. ಈಗ ಎಲ್ಲ ಖಾಲಿ ಎಳೆಯುವವರೇ ಇರುವುದು, ಕೈ ಎತ್ತಿ ಒಳ್ಳೆ ಮೇಲೆತ್ತುವವರು ಯಾರಿಲ್ಲಮ್ಮ. ನಾವು ಜಾಗ್ರತೆ ಮಾಡಿದರೆ ಸಾಕು ಅಷ್ಟೇ. ನಾವು ದುಡಿಬೇಕು, ನಾವು ಸಂಪತ್ತು ಮಾಡಬೇಕು, ನಾವು ಬಂಗಾರ ಮಾಡಬೇಕು, ನಮ್ಮ ಚೌಕಟ್ಟವನ್ನು ಗಟ್ಟಿ ಮಾಡಬೇಕು. ಇದೇ ಒಳ್ಳೆಯ ಮಾತಂತ ಹೇಳ್ಬೋದು ಯುವಕರಿಗೆ. ಸೊ ಇನ್ನು ಒಂದಂದ್ರೆ, ಎಷ್ಟೋ ನಿಮ್ಮ ಸಂದರ್ಶನ ಮಾಡಿದ್ರು ಕೂಡ ಆ ಒಂದು ಡೈಲಾಗ್ ನಿಮ್ಮ ಬಾಯಿಂದ ಬಂದ್ರೇನೆ ಖುಷಿ ಅಂತ ಹೇಳ್ಬೋದು. ಯಾಕಂದ್ರೆ ಅದು ನೀವು ಬಿಟ್ರೆ ಬೇರೆ ಯಾರು ಹೇಳಿದ್ರು ಕೂಡ ಅದು ಸಂಪೂರ್ಣತೆ ಇಲ್ಲ ನಮ್ಗೆ, ಅದು ಕೇಳಿದಷ್ಟು ಸಾಕಾಗುದಿಲ್ಲ ಅಂತ ಹೇಳ್ಬೋದು. ಅದು ನವೀನನ್ನ ಕೇಳಿಕ್ಕಿದೆ. ಇರ್ದಾನೆ ಮೂಲು ಯಾಣ ಮೂಲೆ ಅವು ಬುಡಿಯೇ ಏರಿಗವಿಯೇ ಕಿರಿಕಿರಿ ಇಂದು ರಗಾಲಜಿ ಖಾಲಿ ಮೀಟರ್ ತಿರ್ಗಣ್ಣ. ಸೊ ಖಂಡಿತವಾಗ್ಲು. ಸೊ ಈಗ ನಾವು ತುಳು ಚಲನಚಿತ್ರ ರಂಗದಲ್ಲಿ ಮಿಂಚಿದಂತಹ ರಂಗಭೂಮಿ ನಟನೆಯಲ್ಲಿ ಕೂಡ ಮೇರು ನಟರಾಗಿ ಮಿಂಚಿ 5 ಪಂಚ ರತ್ನಗಳಂತ ಹೇಳ್ತೀವಿ, ಆ ರತ್ನಗಳಲ್ಲಿ ನೀವು ಒಂದು ಕೂಡಿಕೊಂಡು ಅದು ಸಂಪೂರ್ಣತೆಯನ್ನ ಕಂಡಂತಹ ಒಂದು ತುಳು ರಂಗಭೂಮಿ ಅಂದ್ರೆ ನಾವು ತಪ್ಪಾಗ್ಲಾರದು. ಅಂತಹದ್ರಲ್ಲಿ ನಮ್ಮ ನ್ಯೂಸ್ ಸುದ್ದಿ ಕನ್ನಡ ಈ ಒಂದು ಸಣ್ಣ ಪ್ರಯತ್ನ ನಿಮ್ಮನ್ನ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡುವಂತದನ್ನು ಮಾಡಿದ್ದೀವಿ. ನಮ್ಗೆ ಅದು ಏನ್ ಹೇಳ್ತೀರಿ, ಸೌಭಾಗ್ಯ ನೀವು ಒದಗಿಸಿಕೊಟ್ಟಿದ್ದೀರಿ. ಕೊನೆಯದಾಗಿ ನಮ್ಮ ನ್ಯೂಸ್ ಸುದ್ದಿ ಕನ್ನಡಕ್ಕೆ ಏನ್ ಹೇಳಿದ್ದೀವಿ? ನ್ಯೂಸ್ ಸುದ್ದಿ ಚಾನೆಲ್ ಈಗಲೇ ಯಶಸ್ವಿ ಆಗಲಿಕ್ಕೆ ತುಂಬ ಇದೆ. ನಾನಾಗ ಪ್ರಸಾದ ಕೊಡುವಾಗ ಸಹ ಹೇಳಿದ್ದೇನೆ, ಇದೊಂದು ದೊಡ್ಡ ಮೀಡಿಯಾ ಆಗುತ್ತೆ, ದೊಡ್ಡ ಸಂಸ್ಥೆ ಆಗುತ್ತೆ. ದುಡಿಯುವವರು ಇದು ನನ್ನದು ಅಂತ ಹೇಳಬಾರ್ದು, ನಮ್ಮದು ಅಂತ ಹೇಳಬೇಕು. ಆ ನ್ಯೂಸ್ ಸುದ್ದಿ ಯಶಸ್ವಿ ಆಗಲಿ. ಆ ಭಗವಂತ ಪರಮಾತ್ಮ ನಿಮಗೆ
ಖಂಡಿತವಾಗಲೂ ನೀವು ಕೊಡುವಂಥ ಕೆಲವು ವಿಚಾರಗಳು ಜನಗಳಿಗೆ ಎಲ್ಲ ಮುಟ್ಲಿ. ಅವರಿಂದ ನೀವು ಯಾವ ಚಾನಲಲ್ಲಿ ಬಂದೆ ಅಂದರೆ ನ್ಯೂಸ್ ಸುದ್ದಿಯಲ್ಲಿ ಬಂದದ್ದು ಅಂತ ಹೇಳಿ ಹೆಸರುವಾಸಿ ಆಗಿ ನಿಮಗೆ ಖಂಡಿತವಾಗಲೂ ದೇವರ ದಯದಿಂದ ಯಶಸ್ವಿ ಆಗ್ತದೆ, ಜನಮೆಚ್ಚುಗೆ ಪಡಿತದೆ. ಈಗ ಮೀಡಿಯಾ ದೊಡ್ಡದಾಗ್ತದೆ, ಚಿಂತೆ ಮಾಡಬೇಡಿ. ತುಂಬಾ ಖುಷಿ ನಿಮ್ಮ ಒಂದು ಮಾತಿನಿಂದ ಬಂದಂತದ್ದು ನಮ್ಗೆ ಮತ್ತಷ್ಟು ಹುಮ್ಮಸ್ಸು ತುಂಬಿತು ಅಂತ ಹೇಳ್ಬಹುದು. ಸೊ ಇಷ್ಟು ಹೊತ್ತುಗಳ ಕಾಲ ನಿಮ್ಮನ್ನ ಸಂಪರ್ಕ ಮಾಡ್ಲಿಕ್ಕೆ ಬಹಳಷ್ಟು ನಾನು ಪ್ರಯತ್ನ ಪಡ್ತಾ ಇದ್ದೆ. ದೇವರ ಅನುಗ್ರಹ ಅಂತ ಹೇಳ್ಬೋದು ನಮ್ಗೆ. ಯಾಕಂದ್ರೆ ನಾನು ಬರುವ ಸಂದರ್ಭದಲ್ಲೇ ಯೋಚನೆ ಮಾಡ್ತಾ ಬರ್ತಾ ಇದ್ದೆ, ಇವತ್ತು ಸಿಗ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ. ಆದ್ರೆ ಒಂದು ಮಾತ್ರ ಅಲ್ಲಿ ಪ್ರಾರ್ಥನೆ ನಾನು ಮನದಲ್ಲಿ ಅಂದ್ಕೊಂಡೆ, ಏನಂದ್ರೆ ಇವತ್ತು ನನಗೆ ಆ ಒಂದು ಸೌಭಾಗ್ಯ ಇದ್ರೆ ನಿಮ್ಮ ಒಂದು ಸಂದರ್ಶನ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಅನ್ನೋದು, ಅದು ಖಂಡಿತವಾಗ್ಲೂ ನನ್ನ ಮುಂದೆ ಅದು ಸಾಬೀತಾಗಿದೆ ಹೇಳ್ತೇನೆ. ವೀಕ್ಷಕರು, ಈ ಮಾತನ್ನ ಹೇಳಿಕ್ಕೆ ಒಂದು ಕಾರಣ ಇದೆ, ಏನಂದ್ರೆ ಬಂದಂತದ್ದು ಸತ್ಯದ ಕ್ಷೇತ್ರಕ್ಕೆ ನೋಡಿ. ಈ ಕ್ಷೇತ್ರವನ್ನ ಕಾಯ್ತಿರೋದು ಕ್ಷೇತ್ರಪಾಲ, ನಮ್ಮ ತುಳುನಾಡಲ್ಲಿ ಇಡೀ ರಾಜ್ಯವನ್ನೇ ಕಾಯ್ತಿರುವಂತವನು. ಹೌದು, ಶ್ರೀಮಂತ ರಾಜಗುಳಿಗನಾಗಿ ಈ ಕ್ಷೇತ್ರದಲ್ಲಿ ಇದೆ. ನಾವು ಈ ಹಿಂದೆ ನಾವು ಮಾಡಿದಂತಹ ಒಂದು ಏನು ವಿಡಿಯೋ ನೋಡಿ, ಅದನ್ನ ಕಂಡು ಕೇವಲ ಇಲ್ಲಿ ಕ್ಷೇತ್ರದ ಪರಿಚಯ ನಾವು ಕಿರಿದಾಗಿ ಕೊಟ್ಟಿದ್ವಿ. ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿ ಎಲ್ಲಿದೆ ಕ್ಷೇತ್ರ, ಇದ್ರ ಒಂದು ಅಡ್ರೆಸ್ ಕೊಡಿ ಅಂತ ಹೇಳಿ ನಮ್ಮ ಹತ್ರ ಕೇಳ್ತಾ ಇದ್ದಾರೆ. ನಾವು ಖಂಡಿತವಾಗ್ಲೂ ಹೇಳ್ತಾ ಇದ್ದೇವೆ, ಪಚ್ಚನಾಡಿ ಬೋಂದೇಲ್ ಮತ್ತೆ ನಾವು ಸಂಪರ್ಕ ಮಾಡುವಂತಹ ಪಚ್ಚನಾಡಿ ಪರಿಸರಕ್ಕೆ ಬಂದಲೆ ಮೂಡುಮನೆ ಪರಿಸರದಲ್ಲೇ ಇರುವುದು ಈ ಸುಂದರವಾದ ಕ್ಷೇತ್ರ. ಖಂಡಿತವಾಗ್ಲೂ, ಯಾಕೆಂದ್ರೆ ನಾವು ಅವರನ್ನ ನಟರಾಗಿ ಪರಿಚಯ ಮಾಡೋದಕ್ಕಿಂತ ಇಂಥ ನಟರನ್ನ ಕೊಟ್ಟಂತಹದ್ದು ದೇವರ ಅನುಗ್ರಹ ಅಂತ ಹೇಳ್ಬೋದು, ತಂದೆ ತಾಯಿಗಳವರ ಒಂದು ಇದು. ಹಾಗೆ ನಾವು ಪುಣ್ಯವಂತರು. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಸಂದರ್ಶನ, ನಿಮ್ಮ ನುಡಿ ನಮಗೆ ಸಿಕ್ಕಿರುವುದು ನಮ್ಮ ಪುಣ್ಯ ಅಂತ ಹೇಳ್ಕೊಳ್ತಾ, ನಮ್ಮ ನ್ಯೂಸ್ ಸುದ್ದಿ ಕನ್ನಡದ ಒಂದು ಪುಣ್ಯ ಅಂತ ಹೇಳ್ಕೊಳ್ತಾ ತುಂಬಾ ಹೃದಯದ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ಸರ್ ನಿಮಗೆ. ವೀಕ್ಷಕರೇ, ಮತ್ತೋರ್ವ ಸಾಧಕರೊಂದಿಗೆ ನಾವು ನಿಮ್ಮ ಮುಂದಿಗೆ ಬರ್ತೀವಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ, ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇದ್ದೇನೆ ನಮ್ಮ ನ್ಯೂಸ್ ಸುದ್ದಿ ಕನ್ನಡವನ್ನ. ಧನ್ಯವಾದ.